ಬಿಜೆಪಿ ಸರ್ಕಾರದ ಸಂಸ್ಕೃತಿಯೇ ಅದು ಕೆಡುವುದು ಸಂಸ್ಕೃತಿ ಅಂತ ಹೇಳಿ ಮತ್ತೆ ಬಿಂಬಿತವಾಗಿದೆ. ಬಹುಶಃ ಜನರ ಭಾವನೆಗಳನ್ನು ಕೆಡುವುದು, ಸಮಾಜವನ್ನು ಕೆಡುವುದು, ಜನರ ಮಧ್ಯೆ ಒಡಕುಂಟು ಮಾಡುವುದು, ಇದೆಲ್ಲ ಬಿಂಬಿತವಾಗಿ ಈಗ ಧಾರ್ಮಿಕ ಕೇಂದ್ರಗಳನ್ನೇ ದೇವಸ್ಥಾನವನ್ನೇ ಕೆಡುವುದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಪುಡಪುನವೇ ಬಿಜೆಪಿದ ಸಂಸ್ಕೃತಿಯಾದ ಪೋತುಂಡು ಸುರುಸುರುಕು ಜನಕ್ಲನ ಭಾವನೆಯನ್ನು ಸೌಹಾರ್ದತೆಯನ್ನು ಪುಡತಿನ ಬಿಜೆಪಿದಾಗಲು ಇತ್ತೆ ಜನಕ್ಲನ ಆರಾಧನಾ ಕೇಂದ್ರಗಳನ್ನು ಪುಡತದು ತಂಕ್ಲಿನ ನಿಜವಾಯಿನ ರೂಪನ ಜನಕ್ಲೆಗೆ ತೂಪಾದು ಕೊಡ್ತಾರೆ. ನನಾಡಲ ಜನಸಾಮಾನ್ಯರು ಬಿಜೆಪಿ ದಾಖಲೆನ ಕುದುಕ ಬುದ್ಧಿನ ಅರ್ಥ ಮಲ್ತೊಂಡು ಪಂಡದು ಮಾಜಿ ಮಂತ್ರಿ ಕುಡ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ಯುಟಿ ಖಾದರ್ ತಿಳಿಪಾದರು. ಜನರ ಭಾವನೆಗಳನ್ನು ಕೆಡುವುದು, ಸಮಾಜವನ್ನು ಕೆಡುವುದು, ಜನರ ಮಧ್ಯೆ ಒಡಕುಂಟು ಮಾಡುವುದು, ಇದೆಲ್ಲ ಬಿಂಬಿತವಾಗಿ ಈಗ ಧಾರ್ಮಿಕ ಕೇಂದ್ರಗಳನ್ನೇ ದೇವಸ್ಥಾನವನ್ನೇ ಕೆಡುವುದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇಡೀ 2.5 ವರ್ಷದ ಆಡಳಿತದಲ್ಲಿ ಇವತ್ತು ಇವರು ಏನಾದರೂ ಒಂದು ತಮ್ಮ ಸಂಸ್ಕೃತಿ ಬಿಂಬಿಸುವಂಥ ಕೆಲಸವನ್ನು ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ನಂಜನಗೂಡಿರುವಂಥ ದೇವಸ್ಥಾನ ಕೆಡುವ ಮುಖಾಂತರ ತೋರಿಸ್ತಾರೆ. ಇದೆಲ್ಲ ನಾವು ಕೂಡ ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೇವೆ. ಯಾಕೆಂದರೆ ಯಾವುದೇ ಧಾರ್ಮಿಕ ಕೇಂದ್ರ ಅದು ಬರೇ ಒಂದು ಕಟ್ಟಡವಾಗಿರುವುದಿಲ್ಲ. ಪ್ರತಿಯೊಂದು ಧರ್ಮದ ಧಾರ್ಮಿಕ ಕೇಂದ್ರವು ಪ್ರತಿಯೊಂದು ಜನರ ಭಾವನೆಗಳನ್ನು, ಶ್ರದ್ಧೆಯನ್ನು, ಆ ಪಾವಿತ್ರತೆ ಒಳಗೊಂಡಂತೆ ಹೇಳಲಿಕ್ಕೆ ನಾವು ಇವತ್ತು ಬಯಸುವಂಥದ್ದು. ಹಾಗೂ ಜನಸಾಮಾನ್ಯರು ಎಲ್ಲ ಆಶೆಯನ್ನು ಬಿಟ್ಟು ಕೈ ಚೆಲ್ಲಿ ಇನ್ನು ನಮಗೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಅವರೆಲ್ಲರೂ ಕೂಡ ದೇವರ ಹತ್ರ ಹೋಗಿ ಇವತ್ತು ಆಶ್ರಯವನ್ನು ಪಡೆಯುವುದು ಸ್ವಾಭಾವಿಕ. ಅಂಥ ಜನರ ಭಾವನೆಗಳನ್ನು ಕೂಡ ಅರ್ಥ ಮಾಡಲಿಕ್ಕೆ ಬಿಜೆಪಿ ಸರ್ಕಾರ ವಿಫಲವಾಗಿದೆ ಅಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಿಜೆಪಿಯ ನಿಜವಾದ ಮುಖವಾಡವನ್ನು ಅರ್ಥ ಮಾಡಿಕೊಳ್ಬೇಕು. ಇಂದಿನ ಕಾಲದಲ್ಲಿ ನಾವು ಸಣ್ಣದಿರುವಾಗ ನಾವು ಪುಸ್ತಕದಲ್ಲಿ ನಾವು ಓದಿದ್ದೆವು, ಶಾಲಾ ಪುಸ್ತಕದಲ್ಲಿ ಎಲ್ಲ ವಿದೇಶಿಯರು ಭಾರತ ದೇಶಕ್ಕೆ ಆಗ ಬಂದು ದಾಳಿ ಮಾಡಿ ಇಲ್ಲಿಯ ಧಾರ್ಮಿಕ ಕೇಂದ್ರಗಳನ್ನು ಒಡೆದು ಹೋಗ್ತಿದ್ರು, ಲೂಟಿ ಮಾಡ್ತಿದ್ರು. ನಮ್ಮ ಮಕ್ಕಳು ಭವಿಷ್ಯದಲ್ಲಿ ಓದ್ತಾರೆ, ಬಿಜೆಪಿ ಅಧಿಕಾರ ಇದ್ದಾಗ ಧಾರ್ಮಿಕ ಕೇಂದ್ರಗಳನ್ನು, ಮಸೀದಿ, ಚರ್ಚ್ಗಳನ್ನು ಹಾಗೂ ದೇವಸ್ಥಾನವನ್ನು ಕೆಡವಿದ್ದಾರೆ ಅಂತ ಹೇಳಿ ನಮ್ಮ ಮಕ್ಕಳು ಕಲಿಯುವಂಥ ಒಂದು ಕಪ್ಪು ಚುಕ್ಕಿಯನ್ನು ಇವತ್ತು ಬಿಜೆಪಿಯ ಆಡಳಿತ ಕಾಲದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಇದಕ್ಕೆ ಯಾರನ್ನು ಜವಾಬ್ದಾರಿ ಮಾಡಬೇಕು? ಇನ್ನೂರು ವರ್ಷಗಳ ಇತಿಹಾಸ ಮತ್ತು ಪ್ರಸಿದ್ಧ ಮತ್ತು ಪವಿತ್ರ ದೇವಸ್ಥಾನದಲ್ಲಿ ಆ ಶಿಲ್ಪಕಲೆಗಳು, ಅವಿತನ ಸಂಸ್ಕೃತಿ ಒಳಪಟ್ಟಂತಹ ಶಿಲೆಗಳು, ಅದನ್ನೊಂದು ಕೂಡ ಅರ್ಥ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಆಗದಿದ್ದರೆ ಮತ್ತೆ ಯಾವ ರೀತಿಯ ಆಡಳಿತ ಕೊಡಲಿಕ್ಕೆ ಬಿಜೆಪಿಯಿಂದ ಸಾಧ್ಯ? ಇಡೀ ನಮ್ಮ ಜಿಲ್ಲೆಯಲ್ಲ, ರಾಜ್ಯ ದೇಶದಲ್ಲಿ ಒಂದು ಕಪ್ಪು ಚುಕ್ಕಿ ಆಗಿದೆ. ನೈತಿಕ ಹೊಣೆ ಹೊತ್ತು ಕೊಟ್ಟು ಮೈಸೂರು ಉಸ್ತುವಾರಿ ಸಚಿವರಿಗೆ ರಾಜೀನಾಮೆ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರಾದ್ರೂ ಜವಾಬ್ದಾರಿ ವಹಿಸಲೇಬೇಕು. ಬಿಜೆಪಿಯವರು ಬಾಲಿಶತನದ ಹೇಳಿಕೆಯನ್ನು ನೀಡುತ್ತಿದ್ದಾರೆ, ಜನರನ್ನು ಮತ್ತೆ ಮತ್ತೆ ಮೂರ್ಖರನ್ನಾಗಿ ಪ್ರಯತ್ನ ಪಡ್ತಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಧಾರ್ಮಿಕ ಕೇಂದ್ರಗಳನ್ನು ಕೆಡವಿದ್ದೇ ತಪ್ಪು. ಕೆಡವಿದ ನಂತರ ಇದನ್ನು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮತ್ತು ಅಧಿಕಾರಿಗಳ ಮೇಲೆ ತಲೆಗೆ ಕಟ್ಟಲಿಕ್ಕೆ ಹೋಗ್ತಾರಲ್ಲ, ಇದು ಇನ್ನೊಂದು ತಪ್ಪು. ಮತ್ತು ಇವರಿಗೆ ಅಧಿಕಾರಿಗಳು ಮಾಡುವಂತಹ ಚೀಫ್ ಸೆಕ್ರೆಟರಿ ಮಾಡುವಂಥ ಆದೇಶ ಈ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ಲದೆ ಚೀಫ್ ಸೆಕ್ರೆಟರಿ ಆದೇಶ ಮಾಡ್ತಾರ? ಹಾಗಾಗದೆ ಸರ್ಕಾರ ಯಾಕೆ ಅಧಿಕಾರಿಗಳು ನಡೆಸಲಿಲ್ಲ? ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲದೆ
ಜಿಲ್ಲಾಧಿಕಾರಿಗಳು ಅಲ್ಲಿ ಅಧಿಕಾರಿಗಳು ಇಂತಹ ಒಂದು ಧಾರ್ಮಿಕ ಕೇಂದ್ರಗಳನ್ನು ಶ್ರದ್ಧಾ ಕೇಂದ್ರಗಳನ್ನು ಹೊಡಿತಾರೆಂಬ ತೀರ್ಮಾನಕ್ಕೆ ಬಂದರೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾಕೆ, ಜನಪ್ರತಿನಿಧಿಗಳು ಯಾಕೆ? ಇದಕ್ಕೆ ಜವಾಬ್ದಾರಿ ಹೊತ್ತು ಆ ತಪ್ಪನ್ನು ಸ್ವೀಕರಿಸಿ ನೈತಿಕ ಹೊಣೆ ಹೊತ್ತುವ ಬದಲು ಸರ್ಕಾರ ಒಂದು ಕಡೆ ಸುಪ್ರೀಂ ಕೋರ್ಟಿಗೆ, ಇನ್ನೊಂದು ಅಧಿಕಾರಿಗಳ ಮೇಲೆ ಕಟಕಟ್. ಅಲ್ಲದೆ ಸರ್ಕಾರ ಈಗ ಏನೆಲ್ಲದು ಕೆಲವೊಮ್ಮೆ ನೋಡಿ ಹೊಡೀರಿ. ಅದು ಎಂತ ಯಾವ ಅರ್ಥದಿಂದ ಇವತ್ತು ಒಂದು ಸರ್ಕಾರ ಒಂದು ಆದೇಶ ಕೊಡುವಾಗ ಯಾವ ರೀತಿ ಆದೇಶ ಕೊಡ್ತದೆ? ಪ್ರತಿಯೊಂದು ಸಮಸ್ಯೆ ಕೂಡ ಪರಿಹಾರ ಇದೆ. ಈ ಸಮಸ್ಯೆಗೆ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯವಿಲ್ಲ, ಕೂತ್ಕೊಂಡು ಚರ್ಚೆ ಆಗಿದ್ರೆ. ಸುಪ್ರೀಂ ಕೋರ್ಟ್ನ ಆದೇಶ 2009ರಲ್ಲಿ ಬಂದ ನಂತರ ಸುಪ್ರೀಂ ಕೋರ್ಟ್ನ ಆದೇಶ ಕಾಂಗ್ರೆಸ್ ಸರ್ಕಾರ ಕೂಡ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಈ ಆದೇಶ ಇತ್ತು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗಲೂ ಕೂಡ ಈ ಆದೇಶ ಅವತ್ತು ಚಾಲನೆಯಲ್ಲಿತ್ತು. ಆದರೆ ಎಲ್ಲಿಯಾದರೂ ಕೂಡ ಈ ರಾಜ್ಯದ ಯಾವುದಾದ್ರೊಂದು ಸಣ್ಣ ಮಟ್ಟಿನ ಧಾರ್ಮಿಕ ಕೇಂದ್ರ ಕೂಡ ಒಂದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ಆಡಳಿತವನ್ನು ಇವತ್ತು ನಡೆಸಿಕೊಂಡು ಬಂದಿದೆ. ಕುಡ್ಲದ ಸರ್ಕಿಟ್ హౌస్ ಸುದ್ದಿಗೋಷ್ಠಿ ಪಾತ್ರರಂದು ಈ ವಿಷಯ ತೆರಿಪಾಯಿನ ಯುಟಿ ಖಾದರ್ ಧಾರ್ಮಿಕ ಕೇಂದ್ರಲು ಕೇವಲ ಒಂಜಿ ಕಟ್ಟೋಣ ಅತ್ತು ಅವೆಟ್ಟು ಆಯಾ ಧರ್ಮೀಯರ್ನ ಭಾವನೆಲು ಒಪ್ಪುಂಡು. ರಾಜ್ಯ ಮುಖ್ಯ ಕಾರ್ಯದರ್ಶಿಲು ಕೊರ್ನ ಆದೇಶ ರಾಜ್ಯ ಸರ್ಕಾರಗ ಗೊತ್ತಿಚ್ಚಿ ಪಂಡ ಏರಾಂಡಲ ನಂಬುವಿರ 2009 ಇಸವಿಡು ಕಾಂಗ್ರೆಸ್ ಸರ್ಕಾರ ಒಪ್ಪುನಗಲ ಸುಪ್ರೀಂ ಕೋರ್ಟ್ದ ಆದೇಶ ಇತ್ತಂಡು. ಆಂಡ ಒಬ್ಬಿ ರೀತಿಯ ತೊಂದರೆ ಆಯರ ಬಲ್ಲಿ ಸಾಮರಸ್ಯ ಕಲಂಕೆರ ಬಲ್ಲಿ ಪಂಪಿನ ಉದ್ದೇಶಂದಿ ಒಂದು ಕಾಂಗ್ರೆಸ್ ಸರ್ಕಾರ ಈ ರೀತಿದ ಅಲ್ಪತನದ ಕಾರ್ಯಗಳು ಕೈ ಪಾರ್ತಿಚಾನ ಪಂಡದು ಯುಟಿ ಖಾದರ್ ತೆರಿಪಾಯರು. ಆ ಕಡೆ ಸುಪ್ರೀಂ ಕೋರ್ಟ್ ಅನ್ನು ಕೂಡ ನಿಭಾಯಿಸಿದೆ, ಈ ಕಡೆಯಿಂದ ಈ ಶ್ರದ್ಧಾ ಕೇಂದ್ರದಲ್ಲಿ ಕೂಡ ತೊಂದರೆ ಆಗದ ರೀತಿಯಲ್ಲಿ ಕೂಡ ಇವತ್ತು ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದೆ. ಅದು ಆಡಳಿತ ಅಂತ ಹೇಳಿ ನಾವು ಜನರಿಗೆ ಹೇಳಲಿಕ್ಕೆ ಬಯಸ್ತೇವೆ. ಜನಪರವಾದ ಆಡಳಿತ ಇವತ್ತು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಜನರನ್ನು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಬಿಡುವುದೇ ಅಡ್ಮಿನಿಸ್ಟ್ರೇಷನ್, ಆಡಳಿತ. ಸಮಾಜದಲ್ಲಿ ಆಗಿಂದಾಗಿ ಸ್ಟೇಟ್ಮೆಂಟ್ ಕೊಡೋದು, ವಿಭಾಗ ಸೃಷ್ಟಿಸುವಂಥದ್ದು, ಭಾವನಾತ್ಮಕ ಕೆರಳಿಸುವಂಥದ್ದು ಇದು ಬಹುಶಃ ಆಡಳಿತ ಅಲ್ಲ. ಆದ ಕಾರಣವಾಗಿ ನಾನಿವತ್ತು ಕೇಳ್ತೇನೆ, BJP ಸರ್ಕಾರ ದೊಡ್ಡ ದೊಡ್ಡ ಕಂಪನಿಗಳಿಗೆ, ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಸರ್ಕಾರಿ ಜಾಗವನ್ನು ಸಕ್ರಮ ಮಾಡಿ ಕೊಟ್ಟಿದ್ದಾರಲ್ಲ. ಈಗ ಇರುವ ಸರ್ಕಾರಿ ಜಾಗದಲ್ಲಿರುವಂತಹ ಮತ್ತು ಜನರಿಗೆ ತೊಂದರೆ ಆಗದಂತಹ ಅತ್ಯಂತ ಇತಿಹಾಸ ಪ್ರಸಿದ್ಧ, ಅದಕ್ಕೆ ಇತಿಹಾಸ ಇರುವಂತಹ ಪವಿತ್ರತೆಯ ಧಾರ್ಮಿಕ ಕೇಂದ್ರಗಳು ಯಾವುದೆಲ್ಲ ಇದೆ, ಯಾರಿಗೆ ಇವತ್ತು ತೊಂದರೆ ಆಗುವುದಿಲ್ಲ ಅಥವಾ ಡೆವಲಪ್ಮೆಂಟ್ಗೆ ಅಂಥದ್ದು ಅಗತ್ಯ ಇಲ್ಲ ಅಂಥದ್ದನ್ನು ಪಟ್ಟಿ ಮಾಡಿ ಅಂಥ ಸ್ಥಳವನ್ನು ಸಕ್ರಮಗೊಳಿಸಲಿಕ್ಕೆ ಸರ್ಕಾರಕ್ಕೆ ಏನು ತೊಂದರೆ, ಏನು ಕಷ್ಟ? ಎರಡನೇದು, ಅಗತ್ಯವಾಗಿ ಏನಾದರೂ ಅಂಥ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ, ಇದು ಯಾವುದೇ ಅಭಿವೃದ್ಧಿ ಇರಲಿಲ್ಲ, ಅಭಿವೃದ್ಧಿ ಸಂಬಂಧಪಟ್ಟಾಗೆ ಅಥವಾ ರಸ್ತೆ ಮತ್ತು ಇನ್ನಿತರ ಕೆಲಸಗಳ ಸಂಬಂಧಪಟ್ಟಾಗೆ ಏನಾದ್ರು ಧಾರ್ಮಿಕ ಕೇಂದ್ರಗಳು ಇವತ್ತು ತೆರವುಗೊಳಿಸಬೇಕಿದ್ದಲ್ಲಿ ಅಲ್ಲಿಯ ಸಮಿತಿಯ ಸ್ಥಳವನ್ನು ಕೂತ್ಕೊಳ್ಳಿಸಿ, ಊರವನ್ನು ಕೂತ್ಕೊಳ್ಳಿಸಿ, ಅವರ ಭಾವನೆಗಳನ್ನು ಅರ್ಥ ಮಾಡಿ, ಅವರ ಭಾವನೆಗಳಿಗೆ ಇವತ್ತು ಸ್ಪಂದಿಸಿ, ಬಹುಶಃ ಅವರನ್ನು ಜನರನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಇವತ್ತು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಏನು. ಮಾಜಿ ಮಂತ್ರಿ ಅಭಯ್ ಚಂದ್ರ ಜೈನ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹರೀಶ್ ಕುಮಾರ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಸಂತೋಷ್ ಕುಮಾರ್ ಶೆಟ್ಟಿ, ಮಾಜಿ ಮೇಯರ್ ಭಾಸ್ಕರ್ ಮೊಯ್ಲಿ, ಶಶಿಧರ್ ಹೆಗ್ಡೆ, ಉಳ್ಳಾಲ ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಆಲ್ವಿನ್ ಡಿಸೋಜಾ, ಸಲೀಂ ಉಳ್ಳಾಲ್ ಸುದ್ದಿಗೋಷ್ಠಿಗೆ ಎತ್ತಿರು.